ಮಳೆ ಶುರುವಾಯಿತು. ಮಾತು ಶುರುವಾಗ್ಲಿ. ಓಕೆ, ನನ್ನೊಂದು ಯುನೀಕ್ ಪ್ರಾಬ್ಲಮ್ ಇದೆ. ಈ ಗ್ಲೌಸ್ ಸ್ವಲ್ಪ ಡ್ರೈ ಆದರೂ ಈ ಅಂತಲ್ಲ, ಯಾವುದೇ ಗ್ಲೌಸ್ ಇದೆ ಗ್ಲೌಸಲ್ಲೂ ಒದ್ದೆ ಆಗೋದಿದ್ದರೆ ಅದೊಂಥರ ಕೈ ಸ್ಲಿಪ್ ಆಗ್ತಾ ಇರುತ್ತೆ. ತುಂಬ ಬೇರೆ ಎಲ್ಲ ಗ್ಲೌಸಲ್ಲೂ ಆ್ಯಕ್ಚುಲಿ ಇದು ಮಾಡಿದ್ದೆ, ನೋಟಿಸ್ ಮಾಡಿದ್ದೆ. ಗ್ಲೌಸ್ ಒದ್ದೆ ಆದ್ರೇ ಒಂಥರ ಅದು ವರ್ಕ್ ಆಗೋದು, ಕರೆಕ್ಟ್ ಗ್ರಿಪ್ ಸಿಗುತ್ತೆ. ಇಲ್ಲ ಅಂದರೆ ಗ್ರಿಪ್ ಸಿಗಲ್ಲ. ಹೋಪ್ಫುಲಿ ಶುಡ್ ಬಿ ಫೈನ್. ಮಳೆ ಬೇರೆ ಸ್ಟಾರ್ಟ್ ಆಗಿ ಹೇಗೋ ಒದ್ದೆ ಆಗುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ. ಬಟ್ ನಾನು ಅದಕ್ಕೆ ವೆಯ್ಟ್ ಮಾಡಿದ್ದೆ ಥರ ಆಗೋದಿಲ್ಲ. ಸೊ ಇದೊಂದು ಟೈಲ್ ಬ್ಯಾಗ್ ಆ್ಯಕ್ಚುಲಿ ನಾನು ಹೊಸ ಟ್ರೈ ಮಾಡ್ತೀನಿ. ಓಕೆ, ನಾನು ರೈಡ್ ಬಗ್ಗೆ ಹೇಳೇ ಇಲ್ಲ. ಒಂದು ಆ್ಯಕ್ಚುಲ್ ರೈಡ್ ಏನು ಇರಲಿಲ್ಲ, ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ. ಬಟ್ ಸುಮ್ಮನೆ ಹೊರಗೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇತ್ತು. ಮನೇಲಿ ಸುಮ್ಮನೆ ಏನು ಮಾಡೋದು ಅನ್ಕೋತಿದ್ದೆ. ಆಮೇಲೆ ಅನ್ನಿಸ್ತು, ಓಕೆ ಮೊನ್ನೆ ಯಾರೋ ಪೋಸ್ಟ್ ಹಾಕಿದ್ದ, ಕೊಟ್ಟಿಗೆಹಾರದಲ್ಲಿ ನೀರು ದೋಸೆ ತಿನ್ನೋದು. ನನಗೊಂಥರ ಅಲ್ಲಿ ತುಂಬ ಟೈಮ್ ಆಯಿತು ಆ್ಯಕ್ಚುಲಿ. ಅಲ್ಲಿ ಪಕ್ಕ ಚೆನ್ನಾಗಿರುತ್ತೆ, ಒಂದು ಮೀನು ಸಾರಲ್ಲಿ ನೀರು ದೋಸೆ ಹಾಕ್ಕೊಡ್ತಾರೆ, ಎಷ್ಟು ತಿನ್ನೋಕ್ಕಾಗಲ್ಲ. ಸೊ ಸುಮ್ಮನೆ ಆ ಕಡೆ ಹೋಗೋಣ, ಒಂದು ಮಳೆಯಲ್ಲಿ ರೈಡ್ ಮಾಡಿದಾಗ ಆಗುತ್ತೆ ಅಂತ. ಏನು ಯಾವುದು ಡೆಸ್ಟಿನೇಷನ್ ಅಂತ ಯಾವುದು ಇಲ್ಲ ಆ್ಯಕ್ಚುಲಿ. ಬೈ ದ ವೇ, ಇದು ಗ್ಲೌಸ್ ಆಲ್ಮೋಸ್ಟ್ ಹೋಗಿದೆ ಅಂದರೆ ಇದು ಸಖತ್ ಓವರ್ ಯೂಸ್ ಆಗಿದೆ. ಮೋರ್ ದ್ಯಾನ್ 3-4 ಇಯರ್ಸ್ ಆಯಿತು ಅನಿಸುತ್ತೆ. ಆ್ಯಂಡ್ ಸಖತ್ ಯೂಸ್ ಮಾಡ್ತಾಯಿದ್ದೆ, ಇದನ್ನೇ ಎಲ್ಲ ರೈಡಲ್ಲಿ ಯೂಸ್ ಮಾಡ್ತಾಯಿದ್ದೆ. ರೈನಾಕ್ಸ್ ಅವ್ರು ಆ್ಯಕ್ಚುಲಿ ಇನ್ನೊಂದು ಗ್ಲೌಸ್ ಕಳಿಸ್ತಾ ಇದ್ದಾರೆ, ಗ್ರಾವೆಲ್ ಅಂತ ಹೇಳಿ. ಅದು ಆ್ಯಕ್ಚುಲಿ ಒಂಥರ ನಿಮಗೆ ಆಫ್ ರೋಡ್ ಆನ್ ರೋಡ್ ಟೈಪ್. ಆ್ಯಕ್ಚುಲಿ ಮೋರ್ ಆಫ್ ರೋಡ್ ಇದು ಓರಿಯೆಂಟೆಡ್. ಅಲ್ಲಿ ಹಿಂದ್ಗಡೆ ಯೂಶ್ವಲಿ ಇರೋ ವಾಟರ್ ಫಾಲ್ಸ್ ಹತ್ರ ಎಲ್ಲೂ ಯಾರು ಜನನೇ ಇರಲಿಲ್ಲ. ಒಂದಿಬ್ಬರು ಪೊಲೀಸರು ನಿಂತಿದ್ರು. ಮೋಸ್ಟ್ಲಿ ಇವಾಗ ಅಲೌಡ್ ಇಲ್ಲ ಅನಿಸುತ್ತೆ. ಓಕೆ, ನಾವು ಹೋಟೆಲ್ ಅನಿಲ್ ಇಲ್ಲಿ ಬಂದು ನೀರು ದೋಸೆ ಎಲ್ಲ ತಿಂದಿದ್ದೇನೆ. ಅವ್ನು ಬಂದು ಅವ್ನ ಮಗ ಎಲ್ಲ ಮಾತಾಡ್ತಾರೆ. ನೆನಪಿದೆಯಾ ಗೋಪ್ರೋಮ್ಯಾನ್ಸ್ ಟ್ರೀ ಅಂತ ಒಂದು ಮರ ಇದು ಮಾಡ್ಕೊಂಡು ಹೋಗಿದ್ದೆ. ಇದು ಹಂಗೆ ಇದೆ, ಸೊ ಬ್ಯೂಟಿಫುಲ್. ಕ್ರೇಜಿ.
ಯಾರ್ದೋ ತೋಟದ ಒಳಗಡೆ ಹೋಗ್ತಾ ಇದೆ. ಅದೊಂಥರ ಪ್ರೈವೇಟ್ ರೋಡ್ ಅನಿಸುತ್ತೆ. ಹೋಗಿತಾರೆ ಯಾರು ನಾನೇನೋ ಹೊರಗಡೆ ರೋಡ್ ಇದಾಗಿದೆ ಹೀಗೆ ಅಂತ ಗೊತ್ತಿಲ್ಲ. ಶೂರ್ ನಾನು ಆ್ಯಕ್ಚುಲಿ ಅಲ್ಲಿ ಎಲ್ಲೋ ಬಂದು ಯಾವುದೋ ಒಂದು ಕಡೆ ಶಾರ್ಟ್ಕಟ್ಟಲ್ಲಿ ಜಾಯ್ನ್ ಆಗಿದೆ ಈ ರೂಟಿಗೆ. ನನಗೆ ವಾಪಸ್ ಹೋಗ್ತಾ ಅದು ಪ್ರೈವೇಟ್ ಇದಕ್ಕೆ ಹೋಗುತ್ತೆ ಮೋಸ್ಟ್ಲಿ. ಆವಾಗ ಕತೆ ಇದೆ. ಹೀಗೆ ಚೆನ್ನಾಗಿದೆ. ಏನೋ ಹೊತ್ತಾಯ್ತು. ಈ ಕಡೆ ಬಂದಾಗಿದೆ. ನೀರುಗಿಳಿದ ಮೇಲೆ ಚಳಿಗೇನು ಮಳೆ ಏನು ಅಂತ ಹೇಳ್ತಾರಲ್ಲ ಹಾಗೆ ಬಂದಾಗಿದೆ. ಇನ್ನೇನು ಹೋಗ್ತಾ ಇರೋದು. ಟಾಪಿಗೆ ಬಂದಿದ್ದೀನಿ. ಡ್ಯಾಮ್ ಆನೆದು ಕರೆಂಟ್ ಇದೆ ಅನಿಸುತ್ತೆ. ಕರೆಂಟ್ ಇದೆ ಇಲ್ಲೋ ಗೊತ್ತಿಲ್ಲ. ಹೆಂಗಿದೆ ಅಂದರೆ ಬ್ಯೂಟಿಫುಲ್, ಅನ್ಎಕ್ಸ್ಪೆಕ್ಟೆಡ್. ನನಗೆ ಇದು ಯಾವ ಪ್ಲೇಸ್ ಅಂತಲೂ ಗೊತ್ತಿಲ್ಲ. ಸ್ವಲ್ಪ ಚೆನ್ನಾಗಿದೆ. ಇಲ್ಲೆಲ್ಲೋ ಮೇಲ್ಗಡೆ ಹೋಗುತ್ತೆ ರೋಡು. ಪ್ರಾಬ್ಲಮ್ ಏನಂದರೆ ಈ ಥರ ಇದು ಹಾಕಿದ್ದಾರೆ. ಇದು ಆನೆ ಮೋಸ್ಟ್ಲಿ ಕ್ರಾಸ್ ಆಗಬಾರ್ದು ಅಂತ ಏನೋ. ಅದರ ಕೆಳಗಡೆ ಒಂದು ಕೇಬಲ್ ಇದೆ, ಮೇಲ್ಗಡೆ ಇರೋದು ಕೆಳಗಡೆ ಒಂದು ಕೇಬಲ್ ಇದೆ. ಸೊ ಅದರಲ್ಲಿ ಕರೆಂಟ್ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಅದಕ್ಕೆ ಗೊತ್ತಾಗುತ್ತೆ. ಇಲ್ಲಿಂದ ಆಯಿತು, ಇಲ್ಲಿ ಟಾಪ್ ಬಂದಿದ್ದೀವಿ ನಾವು. ಇಲ್ಲಿಂದ ಒಂದು ಜಸ್ಟ್ ಸ್ವಲ್ಪ ಮುಂದೆ ಹೋದರೆ ಒಂದು ವ್ಯೂ ಪಾಯಿಂಟ್ ಥರ ಇದೆ. ಸೊ ಜಸ್ಟ್ ಅಲ್ಲಿವರೆಗೆ ನಡ್ಕೊಂಡು ಹೋಗ್ತೀನಿ. ಆಗೊಂದ್ಸಲ ಫಾಗ್ ಕ್ಲಿಯರ್ ಆಯಿತು. ಹಂಗಿದೆ ನನ್ನ ಬೈಕ್. ಏನಿದೆ ವ್ಯೂ ಅಂತ ಗೊತ್ತಿಲ್ಲ ಇಲ್ಲಿ. ಕೆಳಗೆ ಹೋಗುತ್ತೆ ರೋಡ್. ಥರ ಸ್ಪೂಕಿ ಆಗಿದೆ. ಸ್ವಲ್ಪ ಟೆರಿಫೈಯಿಂಗ್. ಓಕೆ, ಇದೇ ವ್ಯೂ ಪಾಯಿಂಟ್ ಅನಿಸುತ್ತೆ. ಬಟ್ ಮೋಸ್ಟ್ಲಿ ಏನೂ ಕಾಣಲ್ಲ. ಫಾಗ್ ಎಷ್ಟೊತ್ತಿಗೆ ಕ್ಲಿಯರ್ ಆಗುತ್ತೆ ಗೊತ್ತಿಲ್ಲ. ಇಲ್ಲಿ ರೋಡ್ ಮುಗಿಯುತ್ತದೆ. ಇಲ್ಲ ಮೋಸ್ಟ್ಲಿ ವ್ಯೂ ಪಾಯಿಂಟ್ ಇದು. ಡ್ರಾಪ್ ಡೌನ್ ಇದೆ ಮೋಸ್ಟ್ಲಿ ಇಲ್ಲಿಂದ.
ಹೆಚ್ಚಿಗೆ ಬಂದಿದ್ದೀವಿ ಬಟ್ ಎಲ್ಲಿ ಅಂತ ತೋರಿಸೋ ಹಾಗಿಲ್ಲ. ನಾನು ಆ್ಯಕ್ಚುಲಿ ಜಸ್ಟ್ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು, ಜಸ್ಟ್ ಕೊಟ್ಟಿಗೆಹಾರ ಬಂದು ಒಂದು ನೀರು ದೋಸೆ ತಿಂದು ವಾಪಸ್ ಬರೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಕುದುರೆಮುಖ ಘಾಟ್ ಆಗಿ ವಾಪಸ್ ಹೋಗೋಣ ಅಂತೇಳಿ ಈ ಕಡೆ ಬರ್ತಾ ಹಾಗೆ ನೋಡ್ತಾ ಒಂದು ಕಡೆ ಒಂದು ಬೋರ್ಡ್ ನೋಡಿದೆ, ಒಂದೇನೋ ಈ ಕಡೆ ಹೋಗೋ ಥರ ಇದೆ ಅಂತ ಒಂದು ರೂಟ್ ಇತ್ತು. ಸುಮ್ಮನೆ ಅದರಲ್ಲಿ ಮುಂದೆ ಬಂದು ಮ್ಯಾಪ್ ನಂದೆಲ್ಲ ಕೈ ಕೊಡ್ತು. ಆ್ಯಕ್ಚುಲಿ ಇನ್ನೊಂದು ಮ್ಯಾಪ್ ಫೋನ್ ಇದೆ, ಅದು ಕೈ ಕೊಡ್ತು, ಐಫೋನ್ ಮೌಂಟ್ ಮಾಡೋಕ್ಕಾಗಲ್ಲ. ಸೊ ಸುಮ್ಮನೆ ಹಾಗೆ ಬರ್ತಾ ಇದೆ, ಒಂದು ಅಂದಾಜಿಗೆ ಒಂದು ರೂಟ್ ಆಗಿ ಬಂದು ಪುನಃ ಹೈವೇ ಕನೆಕ್ಟ್ ಆಗುತ್ತೆ ಅಂತೇಳಿ ಸುಮ್ಮನೆ ನೋಡ್ಕೊಂಡು ಬಂದು ಆಫ್ ರೋಡ್ ಹಿಂಗೆ ಬಂದು ಒಂದು ಅಮೇಝಿಂಗ್ ಲೊಕೇಶನ್ ಬಂದಿದ್ದೀನಿ. ಬಟ್ ಏನು ಕಾಣ್ತಾ ಇಲ್ಲ, ಅದು ಬೇರೆ ವಿಷಯ. ಇನ್ನು ವೆಯ್ಟ್ ಮಾಡಿ ಇದು ಫಾಗ್ ಹೋಗ್ತಾ ಇದೆಯಲ್ಲ, ಅದು ಒಳ್ಳೆ ಐಸ್ ಥರ ನಿಂತಿದೆ. ಸ್ಕೈ ಸ್ವಲ್ಪ ಕ್ಲಿಯರ್ ಆಯಿತು, ಫಾಗ್ ಇನ್ನೂ ಇದೆ. ಅಷ್ಟು ಕ್ಲಿಯರ್ ಆಗುತ್ತೇನೋ, ಸ್ವಲ್ಪ ವೆಯ್ಟ್ ಮಾಡೋಣ ಇನ್ನು. ಸ್ವಲ್ಪ ಏನೋ ಕ್ಲಿಯರ್ ಆಗಿದೆ. Getting cleared. It's getting cleared. Oh, shit. Man, crazy shit. ನಾವು ವಾಪಸ್ ಹೋಗೋದ್ರಲ್ಲಿದ್ದೆ. ಹೆಂಗಿದೆ ವ್ಯೂ. ನಿಮಗೆ ಅಲ್ಲಿ ಕಾಣ್ತಾ ಇರೋದು ಅದೆಲ್ಲ ಆ ಕಡೆ ಅನ್ಕೋಬೇಡಿ, ಅದೆಲ್ಲ ಗುಡ್ಡ. ಆ್ಯಕ್ಚುಲಿ ಅದು ತುದಿಯಲ್ಲಿ ಕಾಣ್ತಾ ಇರೋದು ಕೂಡ ಏನೋ ಒಂದು ಗುಡ್ಡ. ಇವು ಫುಲ್ ಕ್ಲಿಯರ್ ಆಗ್ತದೆ. ಇಲ್ಲೂ ಕ್ಲಿಯರ್ ಆಗ್ತದೆ. ಮ್ಯಾನ್, ಡ್ಯಾಮ್ ಗುಡ್. ಬ್ಯೂಟಿಫುಲ್. ಅದು ಕ್ಲಿಯರ್ ಆಯ್ತು. ಪುನಃ ಕವರ್ ಆಗ್ತಾ ಇದೆ. ಟೈಮ್ ಲ್ಯಾಪ್ಸ್ ಎಲ್ಲ ಇಟ್ಟಿದ್ದೀನಿ. ಎಲ್ಲಿದೆ? Man, this is beautiful. ಓಕೆ, ಈ ಪಾಯಿಂಟ್ ಆಗಿ ಬಂದಾಯಿತು. ಬೈಕ್ ಹಂಗೆ ಇದೆ, ಯಾರು ಮುಟ್ಟಿಲ್ಲ, ಯಾರಿಲ್ಲ ಇಲ್ಲಿ. ಇಸ್ಕೋ. ಟೈಮ್ ಸಂಜೆ ಆಗ್ತಾ ಬಂತು, ಕತ್ಲೆ ಆದರೆ ಕಷ್ಟ ಆಗುತ್ತೆ. ನಾನು ಹೊರಡ್ತೀನಿ. ಈ ಇನ್ ಸರ್ಚ್ ಆಫ್ ಅನ್ನೋನ್ ಲ್ಯಾಂಡ್ಸ್ ನಾನು ಏನಕ್ಕೆ ಹೇಳ್ತೀನಂದರೆ, ಕೆಲವೆಲ್ಲ ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇದೊಂಥರ ಅನ್ಎಕ್ಸ್ಪ್ಲೋರ್ಡ ಅಥವಾ ಆಲ್ರೆಡಿ ಅಂದರೆ ಜನ ಬರ್ತಾ ಇರ್ತಾರ, ಐಡಿಯಾ ಇಲ್ಲ ಆ್ಯಕ್ಚುಲಿ. ಬಟ್ ದ ಹ್ಯಾಪಿನೆಸ್ ಏನಂತ ಹೇಳಿದೆ ಇನ್ ಸರ್ಚ್ ಆಫ್ ಅನ್ನೋನ್ ಲ್ಯಾಂಡ್ಸ್ ಏನಂತ ಹೇಳಿದರೆ,
ನೀವು ಹೀಗೆ ನೋಡ್ಕೊಂಡು ಹೋಗ್ತಾ ಐ ಮೀನ್ ಮೇ ಬಿ ಇಟ್ಸ್ ಲೈಕ್ ಪಾಪ್ಯುಲರ್ ಪ್ಲೇಸೇ ಇರ್ಬೋದು, ಬಟ್ ಸಮಥಿಂಗ್ ಯು ಫೈಂಡ್ ಆನ್ ಯುವರ್ ಓನ್ ಅಲ್ಲ, ಅದರಷ್ಟು ಖುಷಿ ಬೇರೆ ಯಾವುದೂ ಇಲ್ಲ. ಲೈಕ್ ನಾನು ಇವತ್ತು ಆ್ಯಕ್ಚುಲಿ ಐ ಡಿಂಟ್ ಎಕ್ಸ್ಪೆಕ್ಟ್ ಟು ಫೈಂಡ್ ಎನಿಥಿಂಗ್ ಆ ಥರ ಏನು. ಯಾಕಂದರೆ ಈ ಕಡೆ ಬರೋರೆಲ್ಲ ಪ್ಲೇಸ್ ಎಲ್ಲ ಆ್ಯಕ್ಚುಲಿ ಆಲ್ರೆಡಿ ಇಟ್ಸ್ ಲೈಕ್ ಅ ಟೂರಿಸ್ಟ್ ಸ್ಪಾಟ್ಸ್. ಪ್ಲಸ್ ನಾನು ತಗೊಂಡಿರೋ ರೂಟ್ ಎಲ್ಲ ಅದೊಂಥರ ಒಳ್ಳೆ ರೋಡು, ಇದಕ್ಕೆ ಹೋಗೋ ರೋಡ್ ಥರ ಇರಲಿಲ್ಲ. ಆ ಖುಷಿನೇ ಬೇರೆ ಆ್ಯಕ್ಚುಲಿ. ಅದಕ್ಕೆ ಇನ್ ಸರ್ಚ್ ಆಫ್ ಅನ್ನೋನ್ ಡ್ಯಾನ್ಸ್ ಖುಷಿ. ನೀವಾಗೆ ಒಂದು ಹೊಸ ಜಾಗ ಹುಡ್ಕೋ. ಅದಕ್ಕೆ ನಾನು ಎಲ್ಲರೂ ಪಾಯಿಂಟ್ ಮಾಡಿ ಕಳಿಸಿದ್ರು, ಅದರಲ್ಲಿ ನಿಮಗೆ ಬೇರೆ. ಅದಕ್ಕೆ ನಾನು ಆ್ಯಕ್ಚುಲಿ ಆ ಜಿಯೋ ಮಾರ್ಕ್ ಮಾಡೋದೇ ಬಿಟ್ಟಿದ್ದೀನಿ. ಯಾಕಂದರೆ ಮಾಡಿದ ಮೇಲೆ ಯಾರು ಕೇಳಿದರೆ ಶೇರ್ ಮಾಡಬೇಕಂತ ಆಗುತ್ತೆ. ನಾನೇ ಮಾಡಿಲ್ಲ ಅಂದರೆ ಐ ಡೋಂಟ್ ಇವನ್ ನೋ ನಾನು ಇಲ್ಲಿ ಬಂದಿದ್ದೀನಿ ಅಂತ. ಪ್ಲಸ್ ಇದೆಲ್ಲ ಐ ಮೀನ್ ಡಿಸಿಗ್ನೇಟೆಡ್ ಸ್ಪಾಟ್ಸ್ ಅಲ್ಲ, ಸೊ ಐ ಕಾಂಟ್ ಸಜೆಸ್ಟ್ ಆಲ್ಸೋ. ಇನ್ ಸರ್ಚ್ ಆಫ್ ಅನ್ನೋನ್ ಲ್ಯಾಂಡ್ ವಿಲ್ ಕಂಟಿನ್ಯೂ. ಈಗ ಸದ್ಯ ಕೆಳಗೆ ಹೋಗೋಣ. ನನಗೆ ಈಗ ಕೆಳಗೆ ಹೋಗ್ತಾ ಆ್ಯಕ್ಚುಲಿ ಯಾವ ರೂಟ್ ಅಂತಲೂ ಮರ್ತೋಗಿದೆ. ಫಾಗ್ ಆಗಿ ಏನು ಗೊತ್ತಾಗ್ತಾ ಇಲ್ಲ. ಹೆಂಗಿದೆ ಅಂದರೆ ಇಲ್ಲಿ ಕೆಳಗೆ ಬಿದ್ದರೆ ಕತೆ. ಇಲ್ಲ ಫುಲ್ಲು ಅಷ್ಟು ದೂರ ಇದೆಲ್ಲ ಕಾಣುತ್ತೆ. ಒಳ್ಳೆ ರಾಣಿಜೇರಿ ಥರ ಇದೆ, ಬಟ್ ಐ ಥಿಂಕ್ ರಾಣಿಜೇರಿ ಅಲ್ಲ. ಬ್ಯೂಟಿಫುಲ್. ಆ್ಯಕ್ಚುಲಿ ಅಲ್ಲೇ ರೂಟ್ ಹೋಗ್ತಾ ಇದ್ದೆ, ಜಸ್ಟ್ ಒಂದು ಈ ಕಡೆ ತಿರುಗೋಣ ಅಂತ ಇದ್ದೆ. ಓಕೆ, ಇಲ್ಲಿಗೆ ಮುಗಿಯುತ್ತೆ ನಮ್ಮ ಈ ಅಧ್ಯಾಯ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.